ಓಷಿಯಾನಿಯಾ ಮತ್ತು ಅದರೊತ್ತಿನ ಪ್ರದೇಶಗಳು ಹೆಚ್ಚು ಮಳೆ ಕಾಣುತ್ತವೆ. ಕೊಲಂಬಿಯಾ ಮೊದಲ ಹಾಗೂ ಭಾರತವು 89ನೆಯ ಸ್ಥಾನದಲ್ಲಿದೆ. ವರ್ಷವಿಡೀ ಬೀಳುವ ಮಳೆಯ ಪ್ರಮಾಣದಂತೆ ಭಾರತದ ಸ್ಥಾನ 89, ಪ್ರತಿ ವರ್ಷ 1083 ಎಂಎಂ ಮಳೆಯಾಗ್ತಿದೆ. ಇದನ್ನು ಸರಾಸರಿ ಎಂದುಕೊಳ್ಳಬಹುದು. ದಕ್ಷಿಣ ಅಮೆರಿಕ ಕೊಲಂಬಿಯಾ 3540 ಎಂಎಂ, ಆಫ್ರಿಕಾದ ಸಾವಟೋಮ್ ಪ್ರಿನ್ಸೆಪ್ 3200 ಎಂಎಂ, ಓಷಿಯಾನದ ತುವಾಲು 3200 ಎಂಎಂ, ಓಷಿಯಾನದ ಪಾಪುವಾ ನ್ಯೂಗಿನಿಯಾ 3142 ಎಂಎಂ, ಓಷಿಯಾನದ ಸಾಲೋಮನ್ ದ್ವೀಪಗಳು 3028 ಎಂಎಂ, ಮಧ್ಯ ಅಮೆರಿಕ ಪನಾಮಾ 2928 ಎಂಎಂ, ಮಧ್ಯ ಅಮೆರಿಕದ ಕೋಸ್ಟರಿಕಾ 2916 ಎಂಎಂ, ಓಷಿಯಾನದ ಸಮೋವಾ 2880 ಎಂಎಂ, ಏಷ್ಯಾದ ಮಲೇಷಿಯಾ 2875 ಎಂಎಂ, ಏಷ್ಯಾದ ಬ್ರೂನೆ 2722 ಎಂಎಂ ಅತಿ ಹೆಚ್ಚು ಮಳೆಯಾಗುವ ಮೊದಲ 10 ಸ್ಥಾನಗಳಲ್ಲಿ ಇರುವ ದೇಶಗಳಾಗಿವೆ. ನಿಮ್ಮ ಮನೆ ಅಥವಾ ಕಟ್ಟಡದ ವಿದ್ಯುತ್ ಬಿಲ್ ದುಬಾರಿ ಬರ್ತಾ ಇದೆಯಾ? ಚಿಂತಿಸಬೇಡಿ. ವಿನಾಯಕ ಮಾರ್ಕೆಟಿಂಗ್ ಪ್ರಸ್ತುತಪಡಿಸುತ್ತಿದೆ ಸೋಲಾರ್ ಆನ್ ಗ್ರಿಡ್ ಮತ್ತು ಹೈಬ್ರಿಡ್ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್. ಈಗ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ ಅನ್ನು ನಿಮ್ಮ ಮನೆಯ ಚಾವಣಿಯ ಮೇಲೆ ಅಳವಡಿಸಿದಾಗ ನಿಮಗೆ ಬೇಕಾದ ವಿದ್ಯುತ್ ಅನ್ನು ನೀವೇ ಉತ್ಪಾದಿಸಿ ನಿಮ್ಮ ವಿದ್ಯುತ್ ಬಿಲ್ ಅನ್ನು ಪೂರ್ತಿ ಉಳಿತಾಯ ಮಾಡಬಹುದು. ಜೊತೆಗೆ ಕೇಂದ್ರ ಸರ್ಕಾರದ 78,000 ಸಹಾಯಧನವನ್ನು ಕೂಡ ಪಡೆಯಬಹುದು. ಬಿಸಿ ನೀರಿನಲ್ಲಿ ಸ್ನಾನ ಮಾಡಲು ವಿನ್ಸಮ್ ಸೋಲಾರ್ ವಾಟರ್ ಹೀಟರ್, ಹಿಟ್ ಪಂಪ್, ಗ್ಯಾಸ್ ಗೀಸರ್ ಅಳವಡಿಸಿ ದಿನದ 24 ಗಂಟೆ ಬಿಸಿ ನೀರು ಪಡೆಯಿರಿ. ವಿನಾಯಕ ಮಾರ್ಕೆಟಿಂಗ್ ಕಳೆದ 30 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿದ್ದು ಸಾವಿರಾರು ಸಂತೃಪ್ತ ಗ್ರಾಹಕರನ್ನು ಹೊಂದಿದ ಕರಾವಳಿ ಕರ್ನಾಟಕದ ಮುಂಚೂಣಿ ಸಂಸ್ಥೆಯಾಗಿದೆ. ವಿನಾಯಕ ಮಾರ್ಕೆಟಿಂಗ್, ತಕ್ಷಿಲ ಬಿಲ್ಡಿಂಗ್, ಹೋಟೆಲ್ ಜನತಾ ಡಿಲೆಕ್ಸ್ ಹತ್ತಿರ, ಬಳ್ಳಲ್ಬಾಗ್, ಎಂಜಿ ರಸ್ತೆ, ಮಂಗಳೂರು.